ಓ ಜಗದೀಶ್ ಕೇನ್ ಮಹಾದೇವ್ ನೋಡ್ತಾ ಇದೀಯಾ? ಏನೋ ಹೇಳ್ತಿದ್ದೆ, ಮಂಗಳೂರಿಂದ ಬಂದಿದ್ದೀರಾ ಭರತ್ ಶೆಟ್ಟಿ ಅವರೇ? ಪುನೀತ್ ಕೆರಳಿ ಸಕಲೇಶ್ಪುರದಿಂದ ಬಂದಿದ್ಯಾ? ಬೆಂಗಳೂರು ನಮ್ದು. ಎಲ್ಲ ಒಂದೇ ರಾಜ್ಯದವ್ರು ಬಂದು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ರೆ ನಿಮ್ಗೆ ಬೆಂಕಿ ಬ್ಯಾಕಲ್ಲಿ ಉರಿತದೆ. ಎಲ್ಲೋ ಸೌತ್ ಆಫ್ರಿಕಾದಿಂದ ಬಂದ್ ನೈಜೀರಿಯಾಗಳು ಇವತ್ತು ಏನ್ ಮಾಡ್ತಾ ಇದಾರಯ್ಯ? ಧ್ವನಿ ಎತ್ತ ಆಗೋದಿಲ್ಲ ಅಲ್ವಾ? ಎಲ್ಲಾದ್ರೂ ಹೋಗು, ಎತ್ತೋ ಇವತ್ತು ಬಾರು, ಹೋಗೋಣ ಜೊತೆಲಿ ಪೊಲೀಸ್ನವ್ರ ಪರವಾಗಿ ನಿಂತ್ಕೊಳ್ಳೋಣ ಬಾರು. ಕರ್ನಾಟಕದ ಪೊಲೀಸ್ನವ್ರ ಪರ ಧ್ವನಿ ಎತ್ತೋಣ ಬಾರು. ಇಲ್ವಾ ಕೆಳಗಡೆ ನರ ಇವತ್ತು? ನಿನ್ನಂತ ತಲೆಡಿಕ್ ನನ್ನ ಮಕ್ಕಳಿಂದಾನೇ ಇವತ್ತು ಈ ಪರಿಸ್ಥಿತಿ ಆಗಿದ್ದು. ನಿನ್ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇವ್ರುಗಳೆಲ್ಲ ಇರೋರು. ಬಾ ಕಡಿಕೆ, 800 ಕಡೆಗೆ ದಾಟಿದೀಯ ಯಾವತ್ತಾದ್ರು? ಇನ್ನೊಬ್ಬ ಯಾವನೊಬ್ಬ ಇಲ್ಲಿ ಪಾಪ ರ್ಯಾಪಿಡೋದವ್ರು ದುಡ್ಕೊಂಡ್ ತಿಂತ ಇದ್ರೆ ಆ ಬೈಕ್ಗಳನ್ನ ಅಡ್ಡ ಹಾಕಿ ಅವನ ರೋದನೆ ಕೊಡ್ತೀಯಲ್ಲೋ, ಡ್ರೈವರ್ಗಳಿಗಲ್ಲಿ ತೊಂದರೆ ಆಗ್ತೈತೆ. ಬಾರಯ್ಯ ಹೋಗೋಣ, ಬಾರಯ್ಯ ಇವತ್ತು ಪೊಲೀಸ್ನವ್ರ ಪರ ನಿಂತ್ಕೊಳ್ಳೋಣ. ಯಾರು ಡ್ರೈವರ್ಗಳಿಗೆ ತೊಂದರೆ ಕೊಡ್ತಾರೋ ರಾತ್ರಿ ಆದ್ರೆ 8:30 ಆದ್ರೆ ಸಾಕು, ಅಲ್ಲಿ ಓಲಾ ಬುಕ್ ಮಾಡ್ಕೊಂಡು ಓಲಾದಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾರೆ ನನ್ನ ಮಕ್ಕಳು. ಇದಕ್ಕೆ ಈ ಹಿಂದೆನೆ ಎಷ್ಟೊಂದ್ಸಲ ಹೇಳಿದ್ದೀನಿ, ಯಾರೋ ತಲೆಗೆ ಹಾಕೊಳ್ಳೋದಿಲ್ಲ. ಪೊಲೀಸ್ನವರು ಅಷ್ಟೇ ತಲೆಗೆ ಹಾಕೊಳ್ಳಿಲ್ಲ, ಅವ್ರ ವಿರುದ್ಧ ಸರಿ ಕಠಿಣವಾದ ಕ್ರಮ ತಗೊಳ್ಳಿಲ್ಲ. ಇವತ್ತು ನಿಮ್ಮ ಮೇಲೆ ಕೈ ಮಾಡೋ ಹಂತಕ್ಕೆ ಬಂದ್ರು. ಪ್ರತಿ ಸಲ ಹೇಳಿದಾಗ್ಲು, ಪ್ರತಿ ಸಲ ಸಾರ್ ಈ ತರ ಬುಕ್ ಮಾಡ್ತಾರೆ ಓಲಾ ಕ್ಯಾಬ್, ಎಲ್ಲೋ ಒಳಗಡೆ ಕರ್ಕೊಂಡು ಹೋಗ್ತಾರೆ ಸಾರ್, ದುಡ್ಡು ಕೊಡಲ್ಲ ಸಾರ್, ಜಗಳ ಮಾಡ್ತಾರೆ ಸಾರ್, ಹೊಡೆಯಕ್ ಬರ್ತಾರೆ ಸಾರ್, 4-5 ಜನ ಇರ್ತಾರೆ, ಏನ್ ಮಾಡೋಣ ಸಾರ್? ನೀವ್ ಯಾಕ್ರಯ್ಯ ಹೋಯ್ತೀರಾ? ಇವತ್ತು ನಿಮ್ ಬುಡಕ್ಕೆ ಬಂತಲ್ವ ಸರ್? ಇವತ್ತು ಪೊಲೀಸ್ನವ್ರ ಮೇಲೆ ಅಲ್ಲೇ ಮಾಡಕ್ ಬಂದ್ರಲ್ವ ಸರ್? ಸರ್ ನೀವು ಈಗ್ಲೂ ಹಿಂಗೆ ಅನ್ಕೊಂಡಿರಿ, ನೋಡಿರಂತೆ ಏನಾಗುತ್ತೆ ಅಂತ. ಸರ್ ನಿಮ್ ಮೇಲೆ ಕೈ ಇಟ್ಟಾಗ ನಮಗ್ ತಡ್ಕೊಳಕ್ ಆಗ್ತಾ ಇಲ್ಲ ಸರ್, ಬೆಂಕಿ ಕುದೀತಾ ಐತೆ. ಇದೇನಾದ್ರು ನೀವು ಲಾಠಿ ಚಾರ್ಜ್ ಮಾಡ್ದಲ್ಲ ಏನಾದ್ರು ಹಾಗೆ ಬಿಡ್ಕೊಂಡವ್ರು ಏನಾದ್ರು ಜಾಸ್ತಿ ಆಗಿ ಹಿಂಗೆ ನಾಳೆ ನಾಡ್ದು ಹೋರಾಟಗಳು ನಡೆದಿದ್ದೇ ಆದ್ರೆ ಸ್ಟೇಷನ್ ಮುಂದೆ, ಆ ಸ್ಟೇಷನ್ ಮುಂದೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಮತ್ತೆ ಅದೇನಾದ್ರೂ ಮರು ಕಳಿಸಿದ್ರೆ ಅವ್ರು ಹೋರಾಟ ಗೀರಾಟ ಅಂತ ಮಾಡಿದ್ದೆ ಆದ್ರೆ ನಾವು ಬರ್ತೀವಿ ಸರ್, ನೋಡೋಣ ಅವರ ನಾವ ಅಂತ. ಸರ್ ಡ್ರೈವರ್ಗಳಿಗೆ ತೊಂದರೆ ಆದಾಗ ನಾವು ಕಂಪ್ಲೇಂಟ್ಗಳು ಕೊಟ್ಟಾಗ ನೀವು ನಮ್ಮ ಪರ ನಿಂದೇ ಇರ್ಬೋದು ಸರ್, ಆದ್ರೆ ನಮಗೆ ಪೊಲೀಸ್ನವರು ಅಂದ್ರೆ ಒಂದು ಗೌರವ ಇದೆ ಸರ್. ಹೇಳ್ತಾ ಇದ್ದೀನಿ ಸರ್, ಅವರು ಆದಷ್ಟು ಅಲ್ಲಿ ನನ್ನ ಮಕ್ಕಳು ಮೆರ್ದಾಡಕ್ಕೆ ಯಾರಿ ಒಂದೇ ಒಂದು ವೀಸಾ ಪಾಸ್ಪೋರ್ಟ್ ಇಲ್ಲ ಬೋಳಿ ಮಕ್ಳ ಹತ್ರ, ಒಂದು ವೀಸಾ ಪಾಸ್ಪೋರ್ಟ್ ಇಲ್ಲ ಸರ್ ಅವ್ರ ಹತ್ರ. ಹೊಟ್ಟೆ ಉರಿಯುತ್ತೆ, ಬುಕ್ ಮಾಡ್ತಾರೆ ಕ್ಯಾಬ್ಗಳನ್ನ, ಎಲ್ಲಿಂದ ಎಲ್ಲಿಗೂ ಹೋಗ್ತಾರೆ ಸರ್. ನಾವು ಅವ್ರನ್ನ ಚೆಕ್ ಮಾಡಕ್ಕಾಗತ್ತಾ ಸರ್? ಇವನ ಹತ್ರ ಏನಿದೆ ಅಂತ ಬ್ಯಾಗಲ್ಲಿ ಇಷ್ಟು ಇಟ್ಕೊಂಡಿರ್ತಾನೆ ಸರ್, ಎಲ್ಲೋ ತಗೊಂಡೋಗಿ ಎಲ್ಲೋ ಕೊಡೋದಕ್ಕೆ ಫುಲ್ ಮೊತ್ತಲ್ಲಿ ಇರ್ತಾರೆ ಸರ್. ಎಷ್ಟು ಜನ ಡ್ರೈವರ್ಗಳಿಗೆ ದುಡ್ಡು ಕೊಡ್ದಂಗೆ ಕಳಿಸಿದಾರೆ ಗೊತ್ತಾ ಸರ್? ಈ ಕೆಲವರು ಇದಾರೆ ಸರ್ ಇಲ್ಲಿ ರ್ಯಾಪಿಡೋ ಬೈಕ್ ಇಟ್ಕೊಂಡು ಶೋಕಿ ಕೊಡೋರು, ಕಾಲರ್ ಪಟ್ಟಿಗೆ ಎತ್ತಂಗ್ ಗತ್ತು ಅನ್ನೋರು, ಮಾತಾಡಲ್ಲ ಇದ್ರ ಬಗ್ಗೆ. ನಾವು ನಿಮ್ಮ ಹತ್ರ ತುಂಬಾ ಸಲ ಹೇಳಿದಾಗ ಪೊಲೀಸ್ನವರು ನೀವು ನಮ್ಮನ್ನ ಒಂದು ಫೀಲ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮ ಮೇಲೆ ಕೈ ಎತ್ತಿದ್ರೆ ನಮಗೆ ಫೀಲ್ ಆಗುತ್ತೆ ಸರ್. ಸರ್ ಅಲ್ಲೇನಾದ್ರೂ ಮುಂದೆ ಮತ್ತೆ ನಡೆದಿದ್ದೇ ಆದ್ರೆ ಗೃಹ ಸಚಿವರಿಗೆ ಹೇಳ್ತಾ ಇರೋದು, ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರೋದು, ಎರಡೂ ಖಾತೆ ನೀವೇ ಹಿಡ್ಕೊಂಡಿದ್ರೆ ಈಗ ಸಂಪೂರ್ಣವಾಗಿ ಎಲ್ಲ ನಿಮ್ ಕೈಲಿ ಐತೆ, ಮುಖ್ಯಮಂತ್ರಿಗಳ ಕೈಲಿ. ಇದು ಮುಂದೆ ಮತ್ತೆ ನಡೆದಿದ್ದೇ ಆದ್ರೆ, ನಾಳೆ ನಾಡ್ದು ಮತ್ತೆ ಅವ್ರು ಅಲ್ಲಿ ಇದ್ದಿದ್ದೇ ಆದ್ರೆ, ಮತ್ತೆ ಪೊಲೀಸ್ನವ್ರ ಮೇಲೆ ಇದೇ ಗುಂಡಾವರ್ತನೆ ನಡೆದಿದ್ದೇ ಆದ್ರೆ, ರಾಜ್ಯದ ನಮ್ಮ ಎಲ್ಲಾ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ಕೂಡ ಬರ್ಬೇಕಾಗತ್ತೆ, ನಾವು ಅಲ್ಲಿ ನಿಂತ್ಕೋಬೇಕಾಗತ್ತೆ. ನೋಡೇ ಬಿಡೋಣ ಅವರ ನಾವ ಅಂತ. ಎಲ್ಲಿದ್ದೀವಿ ಸರ್? ಯಾವ ಸರ್ ಸಂಸ್ಕೃತಿ ಬೆಂಗಳೂರಿನೊಳಗಡೆ? ಈ ದೇಶದ ಸಂಸ್ಕೃತಿ, ಈ ದೇಶದ ಸನಾತನ ಎಲ್ಲೋಯ್ತು ಸರ್? ಈ ದೇಶದ ಆಚಾರ ವಿಚಾರ ಎಲ್ಲೋಯ್ತು ಸರ್? ಎಲ್ಲಿಂದನೋ ಬಂದೊಂದು ಗಾಂಜಾ ಹೊಡ್ಕೊಂಡು ಇವತ್ತು ಮೀಡಿಯಾದವರು ಆ ಒಮ್ಮಂಗೆ ಯಾರಿಗೋ ಜೂಮ್ ಹಾಕ್ತಾರೆ, ಹೆಂಗೆ ಕುಡಿದು ತೇಲ್ ಹಾಕೊಂಡು ಮಾತಾಡ್ತಾರಲ್ಲ ಆ ತರ ಗಾಂಜಾ ಮತ್ನಲ್ಲಿ ಮಾತಾಡ್ತಾವಳು. ಇದು ಸಂಸ್ಕೃತಿ. ಯಾವನವರು ಇದ್ರ ವಿರುದ್ಧ ಯಾವನು ನಾನು ನೋಡ್ದೆ ಅಲ್ಲಿ ಲಾಠಿ ಚಾರ್ಜ್ ಮಾಡ್ದೆ, ಸೌಹಾರ್ದತೆ, ಮಾನವೀಯತೆ, ಮನುಷ್ಯತ್ವ, ಆ ತತ್ವ ಈ ತತ್ವ, ತೇಪ ತೇತೈತೆ ಆತೆ ಈತೆಗಳನ್ನೆಲ್ಲ ಹೇಳಕ್ ಚೆನ್ನಾಗಿ ಬಂದ್ಬಿಡ್ತೀರಲ್ವಾ? ಕರ್ಕೊಂಡೋಗಿ ಒಂದ್ಸಲ ಗೊತ್ತಾಯ್ತದ ನಿಮ್ ಕುಟುಂಬಗಳನ್ನ ಆ ಭಾಗಕ್ಕೆ. ಬಂಡ್ರಯ್ಯ ಇವಾಗ ಹೋಗೋಣ, ಇವಾಗ ನಾವೆಲ್ಲರೂ ಹೋಗೋಣ, ನಿಂತ್ಕೊಳ್ಳೋಣ. ಬಂಡ್ರಯ್ಯ ಇವಾಗ ಪೊಲೀಸ್ನವ್ರ ಪರ, ಕನ್ನಡ ಪೊಲೀಸರು, ಕರ್ನಾಟಕದ ಪೊಲೀಸ್ನವ್ರ ಪರ ಬಂಡ್ರಯ್ಯ ಧ್ವನಿ ಎತ್ತಣ. ಅವ್ರು ಯಾರು? ಎಲ್ಲೋ ಪಕ್ಕದ ರಾಜ್ಯದಿಂದ, ಕೇರಳದಿಂದ ಬಂದು ಒಬ್ಬ ಒಂದು ಹಣ್ಣಂಗಡಿನೋ ತರಕಾರಿನ ಅಂಗಡಿನೋ ಹಿಡ್ಕೊಂಡ್ರೆ ಅವನ ವಿರುದ್ಧ ಓಡೋಗ್ತೀರಾ?
ಬಂದ್ರೆ ಯಾವಾಗ ಹೋಗೋಣ? ಎಲ್ಲೋ ಪಕ್ಕದಿಂದ ಇನ್ನೊಬ್ಬ ಬಂದು ಆಂಧ್ರದಿಂದನೋ ತಮಿಳ್ನಾಡಿಂದನೋ ಬಂದ್ರೆ ಉರ್ಕಂತೀರ, ಬ್ಯಾಕಿಗೆ ಬೆಂಕಿ ಬಿದ್ದರಂಗಾಡ್ತೀರಾ. ಎಲ್ಲೋ ಮಹಾರಾಷ್ಟ್ರದಿಂದ ಒಬ್ಬ ಬಂದು ಇಲ್ಲೇನೋ ಮಾಡ್ಕೊಂಡಿದ್ರೆ ಏನೋ ನಿಮ್ ಮನೆಗೆ ಬಂದು ನಿಮ್ ಮನೆ ಅನ್ನನೇ ತಿಂದ್ಬಿಟ್ಟವನೇ ಕತ್ಕೊಂಡು ಅನ್ನೋರಂಗ ಆಡ್ತೀರಾ. ಬಂದ್ರಯ್ಯ ಮಾತಾಡೋಣ, ಈಗ ನಿಂತ್ಕೊಳ್ಳೋಣ ನಮ್ಮ ಪೊಲೀಸ್ನವ್ರ ಪರವಾಗಿ. ನಿಂತ್ಕೊಳ್ಳೋದು ಬೇಡ, ಅಟ್ಲೀಸ್ಟ್ ಕಾಲ್ ಎಳೆಯೋ ಕೆಲಸ ಬಿಡ್ರಯ್ಯ. ಲಾಕಪ್ ಡೆತ್ ಅಂತೆ, ಅವನೋ ಒಬ್ಬ ಬರ್ಕೊಂಡವನೇ ಲಾಕಪ್ ಡೆತ್ ಅಂತ. ಮನುಷ್ಯತ್ವ ಐತೇನ್ರಯ್ಯ ನಿಮ್ಗೆ? ಪೊಲೀಸ್ನವ್ರನ್ನ ಎಲ್ಲ ಸಮಯದಲ್ಲೂ ಒಂದೇ ತರ ನೋಡ್ಬೇಡಿ. ನಮ್ಮ ಪೊಲೀಸ್ಗೆ, ನಮ್ಮ ಕರ್ನಾಟಕ ಪೊಲೀಸ್ ಅಂತ ಅಂದ್ರೆ ಒಂದ್ ರೀತಿ ಹೆಮ್ಮೆ ಇರ್ಲಿ. ತಪ್ಪಾದಾಗ ತಪ್ಪನ್ನು ಮಾತ್ರ ಪ್ರಶ್ನಿಸಿ. ಅದನ್ನು ಬಿಟ್ಟು ಬರ್ತಾನೆ ಅವನು, ಎಲ್ಲದ ಜಗದೀಶ ಬಂದ್ರು ಇವಾಗ, ಯಾವನೋ ನ್ಯೂಸ್ 14 ಬಾರಯ್ಯ ಇವಾಗ, ಬಾ ಹೋಗೋಣ ಇವಾಗ ಮಾತಾಡೋಣ. ಯಾರ್ಯಾರೆಲ್ಲ ಇದ್ದೀರಾ ಬನ್ರಿ, ಈಗ ಹೋಗೋಣ. ಕರ್ನಾಟಕ ಅನ್ನೋರು ಬನ್ನಿ, ಹೋಗಮ್ಮ. ನಾವು ರೆಡಿ ಇದೀವಪ್ಪ, ನಾವೆಲ್ಲವಾಗ್ಲೂ ರೆಡಿ ಇದೀವಿ. ಹೋಗೋಣ ಬನ್ನಿ, ಇವತ್ತು ನಿಂತ್ಕೊಳ್ಳೋಣ. ಎಲ್ಲಿಂದನೋ ಆಫ್ರಿಕಾದಿಂದ ಎಲ್ಲಿಂದನೋ ಬಂದು ಈ ನೈಜೀರಿಯನ್ಸ್ ನಮ್ಮ ಕರ್ನಾಟಕ ಪೊಲೀಸ್ನವ್ರ ಮೇಲೆ ಕೈ ಇಡ್ತಿದ್ದಾರೆ ಅಂತ ಅಂದ್ರೆ ಇದ್ರ ವಿರುದ್ಧ ಮಾತಾಡೋದಕ್ಕೆ ನಿಮ್ಗೆ ಯಾರಿಗೂ ಧ್ವನಿ ಬರೋದಿಲ್ಲ ಅಲ್ವಾ? ಬರಲ್ಲ ನಿಮಗೆ ಧ್ವನಿ. ಇಲ್ಲೇ ಒಬ್ಬ ನಮ್ಮ ರಾಜ್ಯದಲ್ಲೇ ಹುಟ್ಟಿರೋ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಏನಾದ್ರೂ ಒಂದು ಬೈಕ್ ಓಡಿಸ್ಕೊಂಡಿದ್ರೆ ಹಿಡಿತೀರಾ? ಅವನು ಅನ್ನ ತಿನ್ನಬಾರ್ದು. ಈ ನನ್ನ ಮಕ್ಳು ಬಂದು ಏನಾರು ಮಾಡ್ಕೊಳ್ಳಿ, ನಮ್ಮ ರಾಜ್ಯ ಏನಾರು ಒಳಗೋಗ್ಲಿ, ಏನ್ ತೊಂದ್ರೆ ಇಲ್ಲ. ಇವರೆಲ್ಲ ಕನ್ನಡ ನೈಜೀರಿಯನ್ಸ್ ನೋಡಿದೆ ನಾನು ಟಿವಿಲಿ, ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ರು. ಭಗವಂತ ಎಷ್ಟು ಸಖತ್ತಾಗಿ ಕನ್ನಡ ಮಾತಾಡ್ತಾ ಇದ್ರು. ಅದಕ್ಕೆ ಇವ್ರ ವಿರುದ್ಧ ಯಾರು ಮಾತಾಡೋದಿಲ್ಲ. ಅದ್ಭುತವಾಗಿ ಕನ್ನಡ ಮಾತಾಡ್ತಿದ್ರಲ್ಲ. ಒಂದು ಸಲ ನಿಮ್ ಆತ್ಮಸಾಕ್ಷಿಗಳನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಾವ್ ಯಾರ ವಿರುದ್ಧ ಮಾತಾಡ್ಬೇಕು ಅಂತ, ನಾವ್ ಯಾರ ಪರ ನಿಲ್ಬೇಕು ಅಂತ. ಓ ಜಗದೀಶಯ್ಯ, ತೋಳಿನಲ್ಲಿ ತಾಕತ್ತಿದ್ದರೆ ಬಾರಯ್ಯ ಹೋಗೋಣ, ಕೇಸ್ ದಾಖಲಿಸೋ. ಈಗ ನಿನ್ನ ಹತ್ರ ಪೆನ್ ಇಲ್ವಾ? ಈಗ ನಿನ್ನ ಹತ್ರ ಪೇಪರ್ ಇಲ್ವಾ? ಈಗ ನಿನ್ನ ಹತ್ರ ಕರಿಕೋಟ್ ಇಲ್ವಾ? ಪೊಲೀಸ್ನವ್ರ ಮೇಲೆ ಕೈ ಎತ್ತದ್ನಲ್ಲ, ಹೋಗಯ್ಯ ಕೇಸ್ ಹಾಕು. ಸಿಡಿಗಳು ಬೇಕು ನಿನಗೆ, ಸಿಡಿಗಳು. ಆಯ್ತಾರೆ, ಯಾವ್ದಾರ ಸಿಡಿ ಬರ್ತದೆ ಅವಾಗ ಧ್ವನಿ ಎತ್ತು ಅಂತೆ. ನೀವೆಲ್ಲ ಈ ದೇಶದ ಪ್ರಜೆಗಳು, ನೀವೆಲ್ಲ ಈ ರಾಜ್ಯದ ಜನಗಳು, ನೀವು ಬೆಂಗಳೂರಿನವ್ರು ಹೇಳ್ತೀರ. ನಂದು ಬೆಂಗಳೂರು ಅನ್ನೋರಂಗ್ ಮಾತಾಡ್ತೀಯಲ್ಲ ಜಗದೀಶ, ಬಾರಯ್ಯ ಇವಾಗ. ನಿನಗೆ ಯಾವ್ದ್ರಲ್ಲಿ ಹೊಡೆದ್ರು ನಿನಗೆ ಬುದ್ಧಿ ಬರೋದಿಲ್ಲ. ಎಲ್ಲದಕ್ಕೂ ನಂದೆಲ್ಲಿಡ್ಲಿ ಅಂತ ಮುಂದೆ ತೋರಿಸ್ಕೊಂಡ್ಬರ್ತೀಯ. ಮನ್ಮನೇನೂ ಬಂದಿದೀಯ. ಸ್ನೇಹಿತರೆ, ನಾವು ಎಚ್ಚರವಾಗಿರ್ಬೇಕಾಗುತ್ತೆ. ನಾವು ಒಂದು ಕ್ಷಣ ಏನಾಗ್ತಾ ಇದೆ, ಯಾರು ನಮ್ಮ ಜೊತೆ ಇದ್ದಾರೆ, ಯಾರು ನಮ್ಮ ಹತ್ರ ಬರ್ತಾ ಇದ್ದಾರೆ, ಇವರೆಲ್ಲ ಹೇಗೆ ಬಂದು ಸೇರ್ಕೊಂಡ್ರು, ಇಲ್ಲಿ ಬಂದು ಗುಡಿಸ್ಲ ಹಾಕೊಂಡ್ರು, ಬಾಡಿಗೆ ಕೊಟ್ಟವ್ರು ನಾವೇ. ಬಾಡಿಗೆ ಕೊಡೋದಕ್ಕೆ ಮುಂಚೆ ನಾವೇ ಯೋಚನೆ ಮಾಡ್ಬೇಕಿತ್ತು. ಅವ್ನು ಯಾರು, ಎಲ್ಲಿಂದ ಬಂದ, ಇವನಿಗೆ ಕೊಡ್ಬೇಕಾ ಕೊಡಬಾರ್ದ? ಯಾವನೋ ಬೀದಿಲಿ ಹೋಗನ್ ಬಂದು ಮನುಷ್ಯತ್ವದ ಮಾತಾಡಿದ್ರೆ, ಸೌಹಾರ್ದತೆ ಪಾಠ ಮಾಡಕ್ ಬಂದ್ರೆ ಕೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ನಮ್ಮವ್ರಿಗೆ ಮಾತ್ರನೇ. ಹೊರಗಿಂದ ಬಂದವ್ರನ್ನ ಬಿಟ್ಕೊಂಡ್ರೆ ಇದೇ ಪರಿಸ್ಥಿತಿ. ಅದು ಯಾರೇ ಆಗಿರ್ಲಿ. ನಮ್ಮ ಆಚಾರ, ನಮ್ಮ ಸಂಸ್ಕೃತಿಗೆ ಬೆಲೆ ಕೊಡದೇ ಇರೋನಿಗೆ ನಮ್ಮ ದೇಶದಲ್ಲಿ, ನಮ್ಮ ಮಣ್ಣಿನಲ್ಲಿ ನಾವೇನಾದ್ರೂ ಸ್ಥಾನ ಕೊಟ್ಟಿದ್ದೇ ಆದ್ರೆ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ಸನಾತನಕ್ಕೆ ಗೌರವ ಕೊಡದೇ ಇರೋ ವ್ಯಕ್ತಿಗಳನ್ನ ನಾವು ನಮ್ಮ ನೆಲದಲ್ಲಿ ಬೇರೂರೋದಕ್ಕೆ ಬಿಟ್ಟಿದ್ದೇ ಆದ್ರೆ, ನಾಳೆ ನಮಗೆ ಮುಳ್ಳಾಗ್ತವೆ ಅನ್ನೋದನ್ನು ಮರಿಬೇಡಿ. ಇದೊಂದು ಉದಾಹರಣೆ ಅಷ್ಟೇ. ಇವತ್ತು ಅವ್ರಿವ್ರನ್ನೆಲ್ಲ ಕರ್ಕೊಂಡು ನಮ್ಮ ರಾಜ್ಯದ ಪೊಲೀಸ್ನವ್ರ ಮೇಲೆ ಇವತ್ತು ಸ್ಟ್ರೈಕ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ನಾವು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕಾದಂತ ಸಂಗತಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಏನಾದ್ರೂ ಅವ್ರುಗಳು ಇಲ್ಲಿ ಇದನ್ನ ಸ್ಥಾಪನೆ ಮಾಡೋಕ್ ಹೋದ್ರೆ, ಅಥವಾ ಸ್ಟ್ರೈಕು ಪೈಕು ಅದು ಇದು ಅಂತ ಮಾಡಕ್ ಹೋದ್ರೆ ಸರಿ ಇರುವುದಿಲ್ಲ. ನಾವು ಕೂಡ ಅದ್ರ ವಿರುದ್ಧ ನಿಲ್ಬೇಕಾಗತ್ತೆ. ತಡ್ಕೊಂಡಿರೋ ಕೆಪಾಸಿಟಿ ನಮಗೂ ಇಲ್ಲ ಸರ್. ನಾವು ಈ ದೇಶದ ಪ್ರಜೆಗಳೇ. ಯಾವನೋ ಒಬ್ಬ ಎಲ್ಲಿಂದನೋ ಬಂದ್ಬಿಟ್ಟು ಇಲ್ಲಿ ಮಾತಾಡಿದ್ರೆ, ಇಲ್ಲಿ ಪೊಲೀಸ್ನವ್ರ ಮೇಲೆ ಕೈ ಮಾಡಿದ್ರೆ, ಅಥವಾ ಇಲ್ಲಿ ನಮ್ಮ ಸಂವಿಧಾನವನ್ನ ಕೈಗೆ ತಗೊಂಡ್ರೆ ನಾವು ನೋಡ್ಕೊಂಡು ಕೂತ್ಕೊಳ್ಬೇಕಾ ಸರ್? ಮಾತಲ್ಲಿ ಉತ್ತರ ಕೊಡೋಣ, ಕಾನೂನಲ್ಲಿ ಉತ್ತರ ಕೊಡೋಣ ಅಂತ ಕಾಯ್ಕೊಂಡು ಕೂತ್ಕೊಬೇಕಾ ಸರ್? ಎಂಟೈರ್ ಯೂತ್ಸ್ ನ ಹಾಳು ಮಾಡ್ತಿದ್ದಾರೆ. ಎಂಟೈರ್ ನಮ್ಮ ಬೆಂಗಳೂರಿನ ಅರ್ಧಕ್ಕರ್ಧ ನಮ್ಮ ಬೆಂಗಳೂರಿನ ಹಾಳು ಮಾಡ್ತಿದ್ದಾರೆ ಇವ್ರುಗಳೆಲ್ಲ. ಎಷ್ಟು ಜನ ಇದ್ದಾರೆ ಗೊತ್ತಾ ಇವರೆಲ್ಲ? ಎಷ್ಟು ಜನ ಇದ್ದಾರೆ? ಎಲ್ಲೆಲ್ಲಿ ಫುಲ್ಲು ಡ್ರಗ್ಸ್ ಮಾಫಿಯಾ.
ದಯವಿಟ್ಟು ಕೂಡಲೇ ಕ್ರಮ ತೆಗೆದುಕೊಳ್ಳಿ. ಮುಖ್ಯಮಂತ್ರಿಗಳ ಇವ್ರುಗಳ ವಿರುದ್ಧ ಕಠಿಣವಾದಂತಹ ಒಂದು ಕ್ರಮವನ್ನು ನೀವು ತೆಗೆದುಕೊಳ್ಳಬೇಕು. ಜೈ ಹಿಂದ್, ಜೈ ಶ್ರೀರಾಮ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.